ಹಿರಿಯರಿಗೂ ನಿರಂತರ ಎಲ್ರಿಗೂ ಕೇಳಿಸ್ತಾ ಉಂಟಾ? ನನ್ನ ಅಭಿನಂದನೆಗಳು. ಮುಖ್ಯವಾಗಿ ರೈತರಿಗೆ ನಾವು ಉತ್ತೇಜನ ಕೊಡಬೇಕು ಅನ್ನೋದೇ ಇದೊಂದು ಮುಖ್ಯ ಕಾರ್ಯಕ್ರಮ. ಪ್ರತಿ ವರ್ಷ ಈ ಥರವೇ ಆಗಿಕೊಂಡು ಅಟ್ಲೀಸ್ಟ್ ರೈತರಿಗೆ ಎನ್ಕರೇಜ್ಮೆಂಟ್ ಕೊಟ್ಟರೆ ನಮಗೆ ಸಿಗುವಂಥ ಒಂದು ಆಹಾರ ಒಳ್ಳೆಯ ರೀತಿಯಲ್ಲಿ ಆಹಾರ ಸಿಗ್ಬೋದು. ಪ್ರತಿಯೊಂದು ಕಡೆಯೂ ಅದಕ್ಕೆ ಬೆರಕೆ ಇಲ್ಲದೆ ಸಿಕ್ಕುವಂಥದ್ದೇ ಆಗಲಿ ಅಂತ ಆ ದಿಶೆಯಲ್ಲಿ ನಾವು ಇದನ್ನೆಲ್ಲ ಮಾಡ್ತಾ ಇರೋದು. ಅವರವರ ಮನೆಯಲ್ಲೇ ತರಕಾರಿ ಬೆಳೆಸಬೇಕು, ಬೆಳೆಸಿ ತರಕಾರಿಗೆ ಸಿಕ್ಕಿದ ಬೇಕಾದ ವ್ಯಾಲ್ಯೂ ಸಿಗಬೇಕು, ಇದೆಲ್ಲ ನಮ್ಮ ಇಂಟೆನ್ಷನ್. ಅದರಿಂದ ನಾನು ಡಾಕ್ಟ್ರಾಗಿ ಇದರಲ್ಲಿ ಬಂದದ್ದು ಯಾಕಂದರೆ ಹಾರ್ಟಿಕಲ್ಚರಲ್ಲಿ ಒಂದು ಇಂಟ್ರೆಸ್ಟ್ ಇದ್ದದ್ರಿಂದ ಜನರಿಗೆ ಒಳ್ಳೆಯ ಆಹಾರ ಸಿಗಬೇಕು, ಕಾಯಿಲೆಗಳು ಕಡಿಮೆ ಆಗಬೇಕು, ಇದು ಮುಖ್ಯವಾದದ್ದು. ಯಾಕಂದರೆ ಹೆಚ್ಚಿನ ಕಾಯಿಲೆಗಳು ಈ ಕಲಬೆರಕೆಯಿಂದ ಆಗುವಂಥದ್ದು, ಅದು ಆಗಬಾರ್ದು ಅಂತ ಅಷ್ಟೇ ಮುಖ್ಯ ಕಾರ್ಯ. ಸೊ ಎಲ್ಲ ರೈತರಿಗೂ ಅಭಿನಂದನೆ ಕೊಡುತ್ತಾ ಅವರಿಗೆ ಉತ್ಸಾಹ ಕೊಡುತ್ತಾ ನಾನು ಈ ಎರಡು ಮಾತು ದೇವದಾಸ್ ಕಾಫಿ ಕಾಡನ್ನು ಎಷ್ಟೋ ವರ್ಷದಿಂದ ನಾನು ಮೀಟ್ ಆಗ್ತಾ ಇದ್ದೇನೆ. ಅವರಿಗೂ ಎಲ್ರಿಗೂ ನನ್ನ ಅಭಿನಂದನೆಗಳು. ಥ್ಯಾಂಕ್ ಯು.